ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ಭಾರೀ ಬಹುಮತದಲ್ಲಿ ಆಯ್ಕೆಯಾಗಿರತಕ್ಕಂತಹ ಡಾಕ್ಟರ್ MP ಶ್ರೀನಾಥ್ ಅವರ ಪದಗ್ರಹಣ ಕಾರ್ಯಕ್ರಮದ ಬಗ್ಗೆ ಇವತ್ತು ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ಅದಕ್ಕೆ ಆಗಮಿಸಿರುವ ಎಲ್ಲ ಪತ್ರಕರ್ತರಿಗೂ ಎಲ್ಲ ಮಾಧ್ಯಮದ ಮಿತ್ರರಿಗೂ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಪದಗ್ರಹಣ ಸಮಿತಿಯವರಾದ ಟೈಮ್ಸ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀಯುತ ಗಣೇಶ್ ಹೆಬ್ಬಾರ್ ಅವರು ನನ್ನ ಜೊತೆಗೆ ಇದ್ದಾರೆ ಇವತ್ತು. ಹಾಗೆಯೇ ಸಾಹಿತ್ಯ ಕ್ಷೇತ್ರದಲ್ಲಿ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಉಡುಪಿ ಜಿಲ್ಲೆಯ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮತ್ತು ಲೇಖಕರಾದ ಕಾವಿ ಕೃಷ್ಣದಾಸ್ ಅವರು ನನ್ನ ಜೊತೆಗಿದ್ದಾರೆ ಇವತ್ತು. ಹಾಗೆಯೇ ಸಂಘಟಕರಾದ ಸಮಾಜ ಕಾರ್ಯಕರ್ತರಾದ ಶ್ರೀಯುತ ಇಸ್ಮಾಯಿಲ್ ಶಾಫಿ ಬಬ್ಬುಗಟ್ಟೆ ಅವರು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಾನು ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನನ್ನ ಪರಿಚಯ, ನಾನು ಗುರುಪ್ರಸಾದ್ ಕಡಂಬಾರ್ ಅಂತ ಹೇಳಿ, ನಾನು ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈ ಪದಗ್ರಹಣ ಕಾರ್ಯಕ್ರಮದ ವಿವರವನ್ನು ಶ್ರೀಯುತ ಗಣೇಶ್ ಹೆಬ್ಬಾರ್ ಅವರು ಈಗ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ನಿಮಗೆಲ್ಲರಿಗೂ ತಿಳಿಸಲಿಕ್ಕಿದ್ದಾರೆ. ನಮಸ್ಕಾರ. ಕನ್ನಡ ಸಾಹಿತ್ಯ ಪರಿಷತ್ತಿನ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರ ಪದಗ್ರಹಣ ಸಮಾರಂಭ. ತಾವೆಲ್ಲ ತಿಳಿದಂತೆ ಇತ್ತೀಚೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷ ಪದವಿಗೆ ಚುನಾವಣೆ ನಡೆದು ಭಾರಿ ಅಂತರದಿಂದ ನಮ್ಮ ಡಾಕ್ಟರ್ MP ಶ್ರೀನಾಥ್ ರವರು ವಿಜಯ ಆಗಿದ್ದಾರೆ. ಈ ರೀತಿಯ ಒಂದು ಚುನಾವಣೆ ನಡೆದಿರುವುದು 20 ವರ್ಷಗಳಲ್ಲೇ ಮೊದಲು ಅಂತ ಹೇಳ್ಬೋದು. ಇವರ ಪದಗ್ರಹಣ ಸಮಾರಂಭವನ್ನು ಒಂದು ವಿದ್ಯುಕ್ತವಾಗಿ ನಡೆಸಬೇಕು ಅಂತ ನಾವೆಲ್ಲ ನಿರ್ಧರಿಸಿದ್ದೇವೆ. ಆ ಪ್ರಯುಕ್ತ ಡಿಸೆಂಬರ್ 11 ಇದೇ ಬರುವ ಶನಿವಾರ ಸಂಜೆ 4 ಗಂಟೆಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಕಾಲೇಜಿನ ಸಭಾಂಗಣದಲ್ಲಿ ಈ ಪದಗ್ರಹಣ ಸಮಾರಂಭ ನಡೆಯಲಿದೆ. ಈ ಸಮಾರಂಭವನ್ನು ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಗಳ ಉಜಿರೆಯಲ್ಲಿರುವ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಟ್ರಸ್ಟ್ ಇದರ ಕಾರ್ಯದರ್ಶಿಗಳಾದ ಶ್ರೀ D ಹರ್ಷೇಂದ್ರ ಕುಮಾರ್ ಅವರು ಇದನ್ನ ದೀಪ ಪ್ರಜ್ವಲನೆ ಮಾಡುವ ಮುಖಾಂತರ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಬಹುಮುಖ್ಯವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಾಜೇಶ್ G ಇವರು ಸರ್ಕಾರದ ಪರವಾಗಿ ಅದರ ನಿಯಮಾವಳಿಗಳಂತೆ ಡಾಕ್ಟರ್ MP ಶ್ರೀನಾಥ್ ರವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ KV ರಾಜೇಂದ್ರ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕುಮಾರ ಹಾಗೂ ಮಂಗಳೂರು ತಾಲೂಕಿನ ತಹಶೀಲ್ದಾರರಾದ ಶ್ರೀ ಗುರುಪ್ರಸಾದ್ ಹಾಗೂ ನಿಕಟಪೂರ್ವ ಅಧ್ಯಕ್ಷರು ಜಿಲ್ಲಾ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ಪ್ರದೀಪ್ ಕುಮಾರ್ ಕಲ್ಕುರ ಇವರು ಕೂಡ ಉಪಸ್ಥಿತರಿರಲಿದ್ದಾರೆ. ಈ 2 ದಶಕಗಳ ನಂತರ ಒಂದು ಹೊಸ ಮುಖವನ್ನು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸ್ತಾ ಇದೆ. ಖಂಡಿತವಾಗಿ ಸಾಹಿತ್ಯ ಪರಿಷತ್ತಿನ ಹೊಸತನ ಬರುತ್ತೆ, ಹೊಸ ಕಾರ್ಯಸೂಚಿಗಳಿವೆ. ಈವರೆಗೆ ಯಾವ್ಯಾವ ಕೆಲಸ ಆಗಿಲ್ವೋ, ಜನರ ಕನಸು ಏನಿದೆಯೋ ಎಲ್ಲ ಸಮುದಾಯವನ್ನು ಸೇರಿಸಿ ಎಲ್ಲ ಜನರ ವಿಶ್ವಾಸದಿಂದ ನಮ್ಮ ಕನ್ನಡ ಭಾಷೆಯ ಸಾಹಿತ್ಯಕ್ಕೆ, ಕನ್ನಡ ಸಾಹಿತ್ಯಕ್ಕೆ ಒಂದು ಚುರುಕು ಮುಟ್ಟಿಸುವಂತ ಎಲ್ಲ ಕೆಲಸಗಳಿಗೆ ಚುರುಕು ಮುಟ್ಟಿಸುವಂತ ಕೆಲಸವನ್ನ ನಮ್ಮ ಡಾಕ್ಟರ್ MP ಶ್ರೀನಾಥ್ ರವರು ಮಾಡಲಿದ್ದಾರೆ. ಈ ಕುರಿತು ವಿದ್ಯುಕ್ತವಾಗಿ ಅವರ ಕಾರ್ಯಯೋಜನೆಗಳನ್ನ ನಾಡಿದ ನಡೆಯುವ ಪದಗ್ರಹಣ ಸಮಾರಂಭದಲ್ಲಿ ಅವರು ಘೋಷಿಸಲಿದ್ದಾರೆ. ಹಾಗೆ ನೀವೆಲ್ಲರೂ ತಿಳಿದಿರುವಂತೆ ನಮ್ಮ ಸಾಹಿತ್ಯ ಪರಿಷತ್ತಿನ ಸದಸ್ಯತನ ಬಹಳಷ್ಟು ಕಮ್ಮಿ ಇದೆ ಮಂಗಳೂರು ತಾಲೂಕಿನಲ್ಲಿ. ಇದನ್ನು ಕೂಡ ನಾವು ಸಮರೋಪಾದಿಯಲ್ಲಿ ನಡೆಸಬೇಕು. ಇದಕ್ಕೆ ಖಂಡಿತವಾಗಿ ಚುರುಕು ಮುಟ್ಟಿಸಬೇಕು. ಅತ್ಯಂತ ಹೆಚ್ಚಿನ ಸದಸ್ಯತನ ಇನ್ನು ಕೆಲವೇ ತಿಂಗಳುಗಳಲ್ಲಿ ಮಾಡಬೇಕು ಅಂತ ಒಂದು ನಿಶ್ಚಯಿಸಿದ್ದೇವೆ. ಈ ಸದಸ್ಯತ್ವ ಅಭಿಯಾನ ಕೂಡ ಇದೇ ದಿನ ವಿದ್ಯುಕ್ತವಾಗಿ ಆರಂಭವಾಗಲಿದೆ. ಆಮೇಲೆ ಶ್ರೀನಾಥ್ ಅವರ ಹುದ್ದೆ ನಿರ್ವಹಿಸಿದ ಹುದ್ದೆ ಮತ್ತು ಜವಾಬ್ದಾರಿಗಳು, ಅವರ ಲೇಖನಗಳು, ಅವರು ಸ್ವೀಕರಿಸಿದ ಪ್ರಶಸ್ತಿ, ಸನ್ಮಾನ, ಈ ಎಲ್ಲಾ ವಿವರಗಳನ್ನು ನಾವು ನಿಮಗೆ ಈಗಾಗಲೇ ನೀಡಿದ್ದೇವೆ. ಸೊ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನ, ಇದು ನಮ್ಮ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ಮಾತ್ರವಲ್ಲ, ಸಾಹಿತ್ಯ ಪರಿಷತ್ತಿನ ಮೊದಲ ಕಾರ್ಯಕ್ರಮ. ಇನ್ನು ಮುಂದಿನ 5 ವರ್ಷ ಸಾಹಿತ್ಯಕ್ಕೆ ನಿರಂತರ ಸೇವೆ ಮಾಡುವ ಉದ್ದೇಶದಿಂದ ಅವರು ಶೀಘ್ರದಲ್ಲೇ ಅವರ ಪದಾಧಿಕಾರಿಗಳನ್ನ ಘೋಷಿಸಲಿದ್ದಾರೆ. ನಾವೆಲ್ಲ ಸೇರಿ ಒಂದು ಕನ್ನಡ ಸಾಹಿತ್ಯವನ್ನ ಇನ್ನಷ್ಟು ಬೆಳೆಸಲಿಕ್ಕೆ ಪ್ರಯತ್ನ ಮಾಡುವ. ಇದಕ್ಕೆ ನಮಗೆ ಖಂಡಿತವಾಗಿ ಮಾಧ್ಯಮ ಮಿತ್ರರ ಸಹಕಾರ, ಪ್ರೋತ್ಸಾಹ ಸದಾ ಅತ್ಯಗತ್ಯ. ದಯವಿಟ್ಟು ಹೆಚ್ಚಿನ
ಜನರು ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಸೇರುವಂತೆ ತಾವೆಲ್ಲರೂ ಅವರಿಗೆ ಇಂಥ ಒಂದು ವಾರ್ತೆಗಳನ್ನು ಮುಟ್ಟಿಸಿ, ಅದೇ ರೀತಿ ಮಾಧ್ಯಮದ ಮುಖಾಂತರ ಹೆಚ್ಚಿನ ಪ್ರಚಾರ ಕೊಟ್ಟು ಸಾಹಿತ್ಯ ಸೇವೆಗೆ ನಮ್ಮ ಜೊತೆ ಕೈಗೂಡಿಸಬೇಕು ಅಂತ ನಾವು ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇವೆ. ಈ ಪದಗ್ರಹಣ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಪ್ರತಿಯೊಬ್ಬರು ಆಗಮಿಸಿ ನಮ್ಮ ಆತಿಥ್ಯ ಸ್ವೀಕರಿಸಿ, ಹಾಗೆ ಈ ಒಂದು ಪದಗ್ರಹಣ ಸಮಾರಂಭಕ್ಕೆ ಒಂದು ಉತ್ತಮವಾದ ಪ್ರಚಾರ ನೀಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ತಾವೆಲ್ಲ ನಮ್ಮ ಈ SDM ಲಾ ಕಾನೂನು ಕಾಲೇಜಿಗೆ 4 ಗಂಟೆಗೆ ಆಗಮಿಸಿದ್ರೆ ಈ ಕಾರ್ಯಕ್ರಮ ಸುಮಾರು 1.5 ಗಂಟೆಗಳ ಕಾಲದ ಕಾರ್ಯಕ್ರಮ, ಸುಮಾರು 5:30-6 ಗಂಟೆ ಒಳಗೆ ಎಲ್ಲ ಮುಗೀತದೆ. ತಾವೆಲ್ಲರೂ ಆಗಮಿಸಬೇಕು. ಇವತ್ತು ದಕ್ಷಿಣ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ನಾವು ಕರೆದಿದ್ದೇವೆ. ಇದರ ಪ್ರಯುಕ್ತ ಇಲ್ಲಿ ಬಂದಂತ ಎಲ್ಲ ನನ್ನ ಆತ್ಮೀಯ ಪತ್ರಕರ್ತ ಮಿತ್ರರಿಗೂ ಅದೇ ರೀತಿ ದೃಶ್ಯ ಮಾಧ್ಯಮ ಮಿತ್ರರಿಗೂ ನಾನು ಧನ್ಯವಾದವನ್ನು ಹೇಳುತ್ತಾ, ನಾನು ಈ ಕೂಡಲೇ ಈಗ ಹೇಳಿದ್ದಾರೆ, ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಪದಗ್ರಹಣಕ್ಕೆ ತಾವೆಲ್ಲರೂ ಬಂದು ಇದಕ್ಕೆ ಒಂದು ಉತ್ತಮವಾದ ಒಂದು ಪ್ರಚಾರವನ್ನು ಕೊಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ಸಾಹಿತ್ಯ ಪರಿಷತ್ತಾಗಿ ಬೆಳೆಯಬೇಕು. ಇದಕ್ಕೆ ಸಂಪೂರ್ಣ ಮಾಧ್ಯಮ ಹಾಗೂ ಪತ್ರಕರ್ತರ ಸಹಕಾರವನ್ನು ನಾನು ಪುನೊಮ್ಮೆ ಕೋರುತ್ತಾ ಎಲ್ಲರಿಗೂ ನಾನು ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಹೇಳುತ್ತಾ ಇದ್ದೇನೆ.